ಮೀಡಿಯಾ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಿತ್ಯ ಪರಿಣತ ವಿಶ್ವವಿದ್ಯಾನಿಲಯದಿಂದ ಹಾರ್ದಿಕವಾದ ಸ್ವಾಗತ. And we have our registrar, Dr. Harsha Halhali. We have our controller of examination, Dr. Prasad Shetty. ಪತ್ರಿಕೋದ್ಯಮದ ಮಿತ್ರರಿಗೆ ನಿತ್ಯ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ನನ್ನ ಸಹೋದ್ಯೋಗಿಗಳಾದಂಥ ಪ್ರೊಫೆಸರ್ MS ಮೂಡಿತಾಯರವರು, ಸಹ ಕುಲಪತಿಗಳು ಮತ್ತು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಪ್ರಸಾದ್ ಶೆಟ್ಟಿ ಮತ್ತು ಹಾಗೆ ರಿಜಿಸ್ಟ್ರಾರ್ ಆದಂಥ ಹರ್ಷ ಹಾಲಹಳ್ಳಿ ಇವರು ನನ್ನೊಟ್ಟಿಗಿದ್ದಾರೆ. ನಾವು ನಮ್ಮ ನಿತ್ಯ ವಿಶ್ವವಿದ್ಯಾಲಯದ 12ನೇ ಘಟಿಕೋತ್ಸವದ ಬಗ್ಗೆ ನಮ್ಮ ಈ ಸಂತೋಷವನ್ನು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೊಟ್ಟಿಗೆ ಹಂಚಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ನಿತ್ಯ ವಿಶ್ವವಿದ್ಯಾಲಯ ನಿಮಗೆ ತಿಳಿದ ಹಾಗೆ ಒಂದು 14 ವರ್ಷದ ಒಂದು ಕೂಸು ಅಂತ ಹೇಳ್ಬೋದು. ಬಟ್ ಈ 14 ವರ್ಷದಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ನಾವು ಈಗಾಗಲೇ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ NIRF ಅಲ್ಲಿ 75ನೇ ಸ್ಥಾನದಲ್ಲಿದ್ದೇವೆ. ಹಾಗೆ ನ್ಯಾಕ್ ಇತ್ತೀಚೆಗೆ ಆದಂಥ ನ್ಯಾಕ್ ಅಕ್ರಿಡೇಷನಲ್ಲಿ ನಾವು ನ್ಯಾಕ್ A+ 3.40 ಔಟ್ ಆಫ್ 4 CGPA ನಾವು A+ ಕ್ಯಾಟಗರಿಯನ್ನು ಹೊಂದಿದ್ದೇವೆ. ಹಾಗೆ ಇತ್ತೀಚೆಗೆ ನಡೆದಂಥ ಗ್ಲೋಬಲ್ ಟೈಮ್ ಇಂಪ್ಯಾಕ್ಟ್ ಹೈಯರ್ ಎಜುಕೇಷನ್ ರ್ಯಾಂಕಿಂಗ್, ಇದರಲ್ಲಿ ಅದೊಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಕೊಡುವಂಥದ್ದು. ನಾವು ಪ್ರಪಂಚದ 300 ವಿಶ್ವವಿದ್ಯಾಲಯಗಳಲ್ಲಿ SDG ಗೋಲ್ಸ್ ಒಂದು 3, 4, 5, 6ರಲ್ಲಿ ನಾವು ಸ್ಥಾನವನ್ನು ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ನಾವೀಗ ನಮ್ಮ ಘಟಿಕೋತ್ಸವ ಅಥವಾ ಕಾನ್ವೊಕೇಶನ್ ಸೆರೆಮನಿಯ ಬಗ್ಗೆ ಹೇಳುವುದಾದರೆ 12ನೇ ತಾರೀಕು 10 ಗಂಟೆಗೆ ತಾವೆಲ್ಲರೂ ಬರಬೇಕು. 10 ಗಂಟೆಗೆ ನಮ್ಮ ವಿಶ್ವವಿದ್ಯಾಲಯದ ದೊಡ್ಡ ಸಮಾರಂಭದ ಒಂದು ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಹಮ್ಮದಿಲಾ ಜಗದೀಶ್ ಕುಮಾರ್ ಅಂದರೆ UGC ಚೇರ್ಮನ್ ಅವರು ಈ ಸಂದರ್ಭದಲ್ಲಿ ನಮ್ಮ ಚೀಫ್ ಗೆಸ್ಟ್ ಆಗಿ ಭಾಗವಹಿಸಲಿಕ್ಕಿದ್ದಾರೆ ಮತ್ತು ಘಟಿಕೋತ್ಸವದ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ನಿಮಗೆ ಗೊತ್ತಿರಬಹುದು, ಮಹಮ್ಮದಿಲಾ ಜಗದೀಶ್ ಕುಮಾರ್ UGC ಚೇರ್ಮನ್ ಆಗಿ ಭಾಳಷ್ಟು ಈಗ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳಷ್ಟು ಮುತುವರ್ಜಿನ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂದೆ ಜವಾಹರ್ಲಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು. ಇತ್ತೀಚೆಗೆ ಅವರು ಇದಕ್ಕೆ ಬಂದಿದ್ದಾರೆ. ಅವರೀಗ IICTಯ ಚೇರ್ಮನ್ ಕೂಡ ಆಗಿದ್ದಾರೆ. ಅವರು ಬರುವಂಥದ್ದು ಭಾಳ ಸಂತೋಷ ಸಂಗತಿ ಮತ್ತು ವಿಶೇಷ, ಮಂಗಳೂರಿಗೆ ಒಂದು ವಿಶೇಷ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ UGC ಚೇರ್ಮನ್ ಬರುವಂಥದ್ದು ದೊಡ್ಡ ಒಂದು ವಿಶೇಷ ಸಂಗತಿ. ಅವರು ನಮ್ಮೊಟ್ಟಿಗೆ ಆ ದಿವಸ ಇದ್ದು ಘಟಿಕೋತ್ಸವ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ನಮ್ಮ ಈಗಾಗಲೇ 14 ಕೋರ್ಸಸ್ ನಾವು ರನ್ ಮಾಡ್ತಾ ಇದ್ದೇವೆ ಯೂನಿವರ್ಸಿಟಿಯಲ್ಲಿ. ಈ ವರ್ಷ ಒಂದು ನಮ್ಮ ನಿತ್ಯ ವಿಶ್ವವಿದ್ಯಾಲಯಕ್ಕೆ ಹೇಳುವುದಾದರೆ ಭಾಳಷ್ಟು ಒಂದು ವಿಶಿಷ್ಟವಾದ ವರ್ಷ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈಗಾಗಲೇ ನಮ್ಮ ನಿಟ್ಟೆ ಕ್ಯಾಂಪಸ್, ನಮ್ಮ ಫೌಂಡರ್ ಜಸ್ಟಿಸ್ KS ಹೆಗ್ಡೆ ಅವರಿಂದ ಆರಂಭ ಆದಂಥ ನಿಟ್ಟೆ ಕ್ಯಾಂಪಸ್, ಯಾಕೆಂದರೆ ನಿಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಹೆಸರು ಬರಬೇಕಾದ್ರೆ ನಮ್ಮ ಜಸ್ಟಿಸ್ KS ಹೆಗ್ಡೆ ಅವರ ಹುಟ್ಟೂರಾದಂಥ ನಿಟ್ಟೆ, ಅಲ್ಲಿದ್ದ 3 ಅಂಗಸಂಸ್ಥೆಗಳು ಈ ಸಲ ನಿಟ್ಟೆ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಂಡಿದ್ದಾವೆ. ಅವು ಸೇರಿ ಈಗ ನಾವು 14 ಕಾಲೇಜುಗಳು ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಾ ಇದ್ದಾವೆ. ಅದರಲ್ಲಿ ಈಗ ಈ ಕ್ಯಾಂಪಸ್ಸಲ್ಲಿ ಆಗುವಂಥ ಈ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ ಆಗಿ ಅವರ ಪದವಿಯನ್ನು ಪಡೆಯಲಿಕ್ಕಿದ್ದಾರೆ. ಅದೇ ರೀತಿಯಾಗಿ PhD ಯನ್ನು ಕೂಡ ಪಡೆಯುವರಿದ್ದಾರೆ. ಹಾಗೆ ಒಂದು 20 ಜನರಿಗೆ ವಿಶಿಷ್ಟ ಮೆಡಲ್ಗಳನ್ನು ಮತ್ತು ಎಂಡೋಮೆಂಟ್ಗಳನ್ನು ಕೂಡ ಕೊಡಲಿಕ್ಕಿದ್ದೇವೆ. ಅದನ್ನು ಸ್ವಲ್ಪ ವಿವರವಾಗಿ ಹೇಳುವುದಕ್ಕೆ ನಾನು ಮೂಡಿತಾಯರು ವಿಷಯವಿಷ್ಟು ಜನರಿಗೆ ನಾವು ಕೊಡ್ತಾ ಇದ್ದೇವೆ ಮತ್ತು ಪದವಿ ಪ್ರದಾನ ಮಾಡ್ತಾ ಇದ್ದೇವೆ. ಹಾಗೆ PhD ಎಷ್ಟು ಎಂಬ ನಂಬರನ್ನು ಅವರು ನಿಮಗೆ ತಿಳಿಸಿದ್ದಾರೆ. ನನ್ನ ವೈಯಕ್ತಿಕವಾಗಿ ನಮಸ್ಕಾರಗಳು. ಈ ಸಲದ ನಮ್ಮ ವಾರ್ಷಿಕ ಘಟಿಕೋತ್ಸವದಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದಿಂದ 994 ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಪಡೆಯಲಿಕ್ಕಿದ್ದಾರೆ. ಅದರ ಒಳಗಡೆ 21 PhD ಡಾಕ್ಟರಲ್ ಡಿಗ್ರಿ ಪಡೆಯಲಿಕ್ಕಿದ್ದಾರೆ. 324 ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಪಡೆಯಲಿಕ್ಕಿದ್ದಾರೆ ಮತ್ತು 647 ಅಂಡರ್ ಗ್ರಾಜುಯೇಟ್ ಡಿಗ್ರಿ
ಮತ್ತು 2 ಫೆಲೋಶಿಪ್ ಸ್ಟೂಡೆಂಟ್ಸ್ ಬೇರೆ ಬೇರೆ ಡಿಸಿಪ್ಲಿನ್ಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಮೆಡಿಕಲ್, ಡೆಂಟಿಸ್ಟ್ರಿ, ಫಾರ್ಮಸಿ, ಫಿಸಿಯೋಥೆರಪಿ, ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, ಆರ್ಕಿಟೆಕ್ಚರ್, ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ಮತ್ತು ಬಯಾಲಜಿಕಲ್ ಸೈನ್ಸಸ್. ಇದರಲ್ಲಿ ಈ ಡಿಸಿಪ್ಲಿನ್ಗಳಲ್ಲಿ ಈ 994 ವಿದ್ಯಾರ್ಥಿಗಳು ತಮ್ಮ ಡಿಗ್ರಿಯನ್ನು ಪಡೆಯಲಿಕ್ಕಿದ್ದಾರೆ. ಅದೇ ತರ ಅಚೀವರ್ಸ್ ಫ್ರಮ್ ವೇರಿಯಸ್ ಪ್ರೋಗ್ರಾಮ್ಸ್, they will be honored with the university gold medals, endowment gold medals and merit certificates. 20 ಗೋಲ್ಡ್ ಮೆಡಲ್ಸ್ ನಾವು ಕೊಡ್ಲಿಕ್ಕಿದ್ದೇವೆ. ಅದರಲ್ಲಿ 9 ಎಂಡೋಮೆಂಟ್ ಮೆಡಲ್ಸ್ ಮತ್ತು 11 ಯೂನಿವರ್ಸಿಟಿ ಕಡೆಯಿಂದ ಕೊಡುವಂತ ಮೆಡಲ್ಸ್. ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಕೊಡುವ ಒಂದು ಇದು ಕೂಡ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಈ ಘಟಿಕೋತ್ಸವದಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಆನರಿಸ್ ಕಾಸಾ ಡಿಗ್ರಿಯನ್ನು ಡಿಸ್ಟಿಂಗ್ವಿಶ್ಡ್ ಸೈಂಟಿಸ್ಟ್ ಮತ್ತು ರಿಸರ್ಚ್ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಪ್ರೊಫೆಸರ್ TS ರಾವ್ ಅವರಿಗೂ ಕೊಡ್ಲಿಕ್ಕಿದ್ದೇವೆ. ಇವರು ಫಾರ್ಮರ್ ಸೀನಿಯರ್ ಅಡ್ವೈಸರ್ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, DBT, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಗವರ್ಮೆಂಟ್ ಆಫ್ ಇಂಡಿಯಾ ಆಗಿದ್ದಾರೆ. ಪ್ರೊಫೆಸರ್ ರಾವ್ has served for more than 3 decades in DBT and played a significant role in developing and implementing the national polio eradication program. ತಮಗೆಲ್ಲ ಗೊತ್ತಿರುವ ಹಾಗೆ he has contributed to India's success in becoming a polio-free nation in 2014. He has also coordinated development and commercialization of the first indigenously developed rotavirus vaccines which were introduced in the national immunization program. ತಮಗೆಲ್ಲ ಗೊತ್ತಿರುವಂತ ವಿಚಾರ ಏನು ಅಂತಂದ್ರೆ TS ರಾವ್ ಅವರು ನಾವೆಲ್ಲ ಹೆಮ್ಮೆ ಪಡುವಂತ ಒಬ್ಬ ಸೈಂಟಿಸ್ಟ್. ಆದ್ರಿಂದ ಒಂದು ಜವಾಬ್ದಾರಿಯುತ ವಿಶ್ವವಿದ್ಯಾಲಯವಾಗಿ ಅವರನ್ನು ಈ ಸಂದರ್ಭದಲ್ಲಿ ಆನರಿಸ್ ಕಾಸಾ ಮೂಡುವುದರ ಮೂಲಕ ನೀಟೆ ವಿಶ್ವವಿದ್ಯಾಲಯಗಳನ್ನು ಅವರನ್ನು ಗೌರವಿಸ್ತಾ ಇದೆ. ಡೀಮ್ಡ್ ಆದ ಮೇಲೆ ನಮಗೆ ಆ್ಯಕ್ಚುಲಿ ಮೆಡಿಕಲಲ್ಲಿ NMC ಮೂಲಕ ಅಲ್ಲಿಂದ ನಮಗೆ ಸಿಲೆಕ್ಷನ್ ಆಗ್ತದೆ, ಸೀಟ್ಸ್ ಅಲೋಕೇಶನ್ ಅಲ್ಲಿಂದಲೇ ಬರ್ತದೆ ಥ್ರೂ ಮೆರಿಟ್. ಅದಕ್ಕೆ ನಮ್ಮಲ್ಲಿ ಸಿಲೆಕ್ಷನ್ ಆಗ್ತಾ ಇಲ್ಲ, ಅದು ಅಲ್ಲಿಂದಲೇ ಬರ್ತದೆ ಮೆಡಿಕಲ್ ಕಾಲೇಜಿಗೆ, ಡೆಂಟಲ್ ಕಾಲೇಜ್ಗಳಿಗೆ. ಅದು NMC ಮತ್ತು ಅಲ್ಲಿ ಅದಕ್ಕೆ ಪ್ರವೇಶ ಅಲ್ಲಿಂದಲೇ ಆಗ್ತದೆ ಥ್ರೂ ಮೆರಿಟ್, ನೀಟ್ ಮೆರಿಟಿನ ಮೂಲಕ ಬರ್ತಾರೆ. ಇಂಜಿನಿಯರಿಂಗಲ್ಲಿ ನಮ್ಮದು ನ್ಯೂ ಕ್ಯಾಟ್ ಅದು ಮೆರಿಟ್ ಎಕ್ಸಾಮಿನೇಷನ್, ಅದು ಕೂಡ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಒಂದು ಜವಾಬ್ದಾರಿಯುತ ಸಂಸ್ಥೆಯ ಮೂಲಕ ನಾವು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡ್ತೇವೆ. ಅದರಿಂದಲೇ ಎಂಟ್ರೆನ್ಸ್ ಕೊಡ್ತಾ ಇದ್ದೇವೆ. ಅದು ಅಲ್ಲದೆ ನಾವು 25% ಮೆರಿಟಲ್ಲಿ ತುಂಬ ಅಂದರೆ ಕಡಿಮೆ ಫೀಸಲ್ಲಿ, ಅರ್ಧ ವರ್ಷ ಫೀಸಿಗೆ ಅಂದರೆ 2-2.5 ಲಕ್ಷ ಇದ್ದರೆ ಖಾಲಿ 1,20,000 ಫೀಸ್ನಲ್ಲಿ 25% ಸೀಟ್ಗಳನ್ನು ನಾವು ಕೊಡ್ತಾ ಇದ್ದೇವೆ. ನಿಟ್ಟ ವಿಶ್ವವಿದ್ಯಾಲಯದಲ್ಲಿ ನೀವು ನೋಡಿದರೆ ಇಂಜಿನಿಯರಿಂಗ್ ಪದವಿ ಕೊಡುವಂಥ ಅವರ ಫೀಸು ಬಹಳ ಕಡಿಮೆ. ನೀವು ಬೇರೆ ಯೂನಿವರ್ಸಿಟಿಗಳಿಗೆ ಕಂಪೇರ್ ಮಾಡಿದರೆ ಮೆರಿಟಲ್ಲಿ ಕೊಡ್ತೇವೆ ಮತ್ತು ಫೀಸ್ ಕೂಡ ಕಡಿಮೆ ಇದೆ. ಅದರಲ್ಲಿ ಅದು ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್, ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಕೊಡ್ತೇವೆ. ಸ್ಪೋರ್ಟ್ಸ್ ಕೋಟಾ ಇದೆ ಮತ್ತು ಅಂಗವಿಕಲರಂಥ ಅಂಥ ಕೋಟಾಗಳಿದ್ದಾವೆ. ಮತ್ತು ಮೆರಿಟ್ನಲ್ಲಿ ಕೊಡ್ತೇವೆ ಮತ್ತು ಜನರಲ್ ಮೆರಿಟ್. ಹೀಗೆ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಈ ಸಲ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟಿಗೆ, ಮುಂದೆ ಅದನ್ನು ಇತರ ಕೋರ್ಸ್ಗಳಿಗೆ ಕೂಡ ಅದರ ಹೆಸರೇ ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ. ಅದೇ ನೀವು ಎಜುಕೇಷನ್ ಪಾಲಿಸಿಯಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯ ಬಹಳಷ್ಟು ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದೆ. ನಾವು ಈಗಾಗಲೇ 4 ವರ್ಷದ ಡಿಗ್ರಿ, ಆನರ್ಸ್ ಡಿಗ್ರಿಯನ್ನು ಆರಂಭಿಸಿದ್ದೇವೆ. ಈಗಾಗಲೇ ಮಂಗಳೂರು ಕ್ಯಾಂಪಸ್ಸಲ್ಲಿ ನಾವು ಬಯೋಮೆಡಿಕಲ್ ಸೈನ್ಸ್ ಅದರಲ್ಲಿ, ಮತ್ತು ಕಮ್ಯುನಿಕೇಷನ್ ಮತ್ತು ಜರ್ನಲಿಸಮ್ ಅದರಲ್ಲಿ, ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಅದರಲ್ಲಿ 4 ವರ್ಷದ ಆನರ್ಸ್ ಡಿಗ್ರಿಯನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ನೋಡೋದಾದರೆ ಈ ಜಾಗದ ಈ ವರ್ಷದಲ್ಲಿ ಕಳೆದ ವರ್ಷ ಒಂದು ಬ್ಯಾಚ್ ಅದೊಂದು ವಿಶೇಷತೆ ಅಂತ ಹೇಳಿದರೆ ಅದು ಕೂಡ ಬಯೋಮೆಡಿಕಲ್ ಸೈನ್ಸಲ್ಲಿ ನಾವು ಪ್ರಥಮ ಕಾಲೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಾಕಿಯವರು ಇಂಪ್ಲಿಮೆಂಟ್ ಮಾಡೋ ಮೊದಲೇ ನಿಟ್ಟ ವಿಶ್ವವಿದ್ಯಾಲಯದಲ್ಲಿ ನಾವು ಆರಂಭಿಸಿದ್ದೇವೆ. ಅದೊಂದು. ಅದು ಅಲ್ಲದೆ ಈಗ ಮಲ್ಟಿ ಡಿಸಿಪ್ಲಿನರ್ ಆಯಿತು ನಮ್ಮದು. ನಮ್ಮ ದೊಡ್ಡ ಅಡ್ವಾಂಟೇಜ್ ಅಂತೇಳಿ ನಿಟ್ಟೆ ಬಂದ ಮೇಲೆ ನಮಗೆ ಮೊದಲೊಂದು ಹೆಚ್ಚಾಗಿ ವೈದ್ಯಕೀಯ ಸಂಬಂಧಪಟ್ಟ ಕೋರ್ಸ್ಗಳಿದ್ದು ನಮ್ಮ ಮಂಗಳೂರು ಕ್ಯಾಂಪಸ್ಸಲ್ಲಿ. ಅಲ್ಲಿ ನಮಗೆ 11 ಶಾಲೆಗಳಿದ್ದಾವೆ, ಇಲ್ಲಿಗೆ ಕಾಲೇಜುಗಳಿದ್ದಾವೆ. ಆದರೆ ಎಲ್ಲ ವೈದ್ಯಕೀಯ ರೀತಿಯಲ್ಲಿ ನಡೆಯುವಂಥದ್ದು, ಲೈಕ್ ಮೆಡಿಕಲ್, ನರ್ಸಿಂಗು, ಫಾರ್ಮಸಿ, ಫಿಸಿಯೋಥೆರಪಿ, ಈ ಥರ
ಈಗ ಇಂಜಿನಿಯರಿಂಗ್ ಬಂದ ಮೇಲೆ ನೀವು ನಿಜವಾಗಿಯೂ ಮಲ್ಟಿ ಡಿಸಿಪ್ಲಿನರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಬಂದ ಮೇಲೆ ಮತ್ತು ಹ್ಯುಮ್ಯಾನಿಟೀಸ್ ಅದು ಕೂಡ ನಮ್ಮ ದೊಡ್ಡ ಒಂದು ಗರಿ, ನಮ್ಮ ಕೀರ್ತಿಗೆ ಒಂದು ಗರಿ ಅಂತ ಹೇಳ್ಬೋದು, ಆ ಥರ ಹೇಳ್ಬೋದು. ಯಾಕಂತ ಹೇಳಿದರೆ ಈಗ ನಿಟ್ಟೆ ನೀವು ಎಜುಕೇಷನ್ ಪಾಲಿಸಿಯಲ್ಲಿ ಹೇಳಿದಾಗೆ ನಿಟ್ಟೆ ಮಲ್ಟಿ ಡಿಸಿಪ್ಲಿನರಿ ಮಲ್ಟಿ ಲೊಕೇಶನಲ್ ಯೂನಿವರ್ಸಿಟಿ ಆಯಿತು. ಮಂಗಳೂರು ಕ್ಯಾಂಪಸ್ಸು ಹಾಗೆ ನಿಟ್ಟೆ ಕ್ಯಾಂಪಸ್ಸು. ಈಗ ಇನ್ನೊಂದು ಕ್ಯಾಂಪಸ್ ಇರೋದು ನಮ್ಮ ಬ್ಯಾಂಗಲೂರು. ಆ ಬೆಂಗಳೂರನ್ನು ಕೂಡ ಬಹಳ ವರ್ಷ ಅದನ್ನು ಕೂಡ ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ತರುವುದಲ್ಲಿದ್ದೇವೆ. ಈಗಾಗಲೇ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ 11,000ಕ್ಕೆ ಮಿಕ್ಕಿ ಬೆಳೆಯಿತು. ಯಾಕಂದರೆ ನಿಟ್ಟೆ ಮತ್ತು ಮಂಗಳೂರು ಎರಡು ಕ್ಯಾಂಪಸ್ ಸೇರಿ 11,000ಕ್ಕೆ ಮಿಕ್ಕಿ ಆಯಿತು. ಇನ್ನು ಬ್ಯಾಂಗ್ಳೂರು ಸೇರಿದೆ ನಾವು ಒಂದು ಇನ್ನು 18-20 ಸಾವಿರಕ್ಕೆ ಹೋಗ್ತೇವೆ. ಅದು ಇದರ ಪ್ರಕಾರ ನೀವು UGC ಗೈಡ್ಲೈನ್ಸ್ ಪ್ರಕಾರ ನಮಗೆ ವರ್ಷಕ್ಕೆ ಒಂದು ಕ್ಯಾಂಪಸಲ್ಲಿ ಮಾಡ್ಬೋದು. ಯಾಕೆಂದರೆ ನಮ್ಮದು ರ್ಯಾಂಕಿಂಗಲ್ಲಿ ನಾವು NAC A+ ಇರುವುದನ್ನು ಇದು ಸಾಧ್ಯವಾಯಿತು. NAC A+ ಇರುವಂಥ ವಿಶ್ವವಿದ್ಯಾಲಯಗಳಿಗೆ ವರ್ಷಕ್ಕೆ ಒಂದು ತರ್ಬೋದು ಆಫ್ ಕ್ಯಾಂಪಸ್. ಈ ವರ್ಷ ನಾವು ಇದನ್ನು ತಂದಿದ್ದೇವೆ ನಿಟ್ಟೆಯನ್ನು. ಬರುವ ವರ್ಷ ನಾವು ಬ್ಯಾಂಗ್ಳೂರನ್ನು ತರ್ಬೋದು. ಹಾಗೆ 2 ಕ್ಯಾಂಪಸ್ 5 ವರ್ಷದಲ್ಲಿ ತರಬಹುದು. ಹಾಗೆ ನಮ್ಮ ಎಲ್ಲ ಕ್ಯಾಂಪಸ್ಗಳು ನಿಟ್ಟೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತದೆ. For antimicrobial resistance and aquaculture. So this is a great honor because all over the world there are only 4 centers recognized by FAO. FAO is Food and Agriculture Organization of the UN. So, Food and Agriculture. Antimicrobial resistance. Antimicrobial resistance and aquaculture. So this is globally one of the 4 recognized centers. So it's a big honor for NITE University. Antimicrobial resistance and aquaculture. ಅದು FAO ಸೆಂಟರ್, FAO ರೆಫರಲ್ ಸೆಂಟರ್, FAO ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ರೆಫರಲ್ ಸೆಂಟರ್ ಅಂತೇಳಿ ಯುನೈಟೆಡ್ ನೇಷನ್ಸ್ನವರಿಂದ ಕೊಡುವಂಥದ್ದು. So what is that? Yeah, it acts as a guidance center. It acts like a center for developing policies and implementing measures to avoid the development of antimicrobial resistance. Antimicrobial resistance ಅಂದರೆ antibiotics ಯೂಸ್ ಮಾಡಿದಾಗ ಅದನ್ನು indiscriminate ಆಗಿ ಯೂಸ್ ಮಾಡಿದರೆ antibiotics effectiveness ಕಡಿಮೆ ಆಗ್ತಾ ಹೋಗ್ತದೆ. ಸೊ ಎಸ್ಪೆಷಲಿ aquaculture ಅಂದರೆ ಈಗ shrimp farm ಇರ್ಬೋದು, fish farm ಇರ್ಬೋದು, ಅದರಲ್ಲಿ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಆಂಟಿಬಯೋಟಿಕ್ ಯೂಸ್ ಮಾಡೋದ್ರಿಂದ ಇಟ್ ಇಸ್ ಬಿಕಮ್ ಅ ಮೇಜರ್ ಗ್ಲೋಬಲ್ ಪ್ರಾಬ್ಲಮ್. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ FAO has recognized this as a very big priority across the world, and our center becomes a guiding center for it. This is the only center in the state, or in India this is the only one. The others are, one is in US, one is in Europe, and one is I think in China. this is in Bangalore campus. Bangalore campus. ನಮ್ಮಲ್ಲಿ ದಿ ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತ ಒಂದು ಕಾಲೇಜ್ ಇದೆ, ಲುಕ್ಸರ್ ಅಂತ, ಅದರ ಒಳಗೆ ಬರ್ತದೆ ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್, NUCSER. ಇದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ ಕೇಳ್ತಾ ಇದ್ವಿ. ಅದರಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಏನಂದ್ರೆ ನಮ್ಮ ಮುಡಿದಾಸ್ ವಿವರ ಹೇಳ್ತಾರೆ, ಕೊಲಾಬರೇಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಫಾರಿನ್ ಯೂನಿವರ್ಸಿಟೀಸ್. ಈಗ ಅದಕ್ಕೆ UGC ಅವರು ರೆಗ್ಯುಲೇಷನ್ಸ್ ಮಾಡಿದ್ದಾರೆ ಈಗ ಒಂದು 2-3 ತಿಂಗಳ ಹಿಂದೆ. ಸೊ ಈ ನಿಟ್ಟಿನಲ್ಲಿ ನಾವು ಪೆನ್ ಸ್ಟೇಟ್ ಯೂನಿವರ್ಸಿಟಿ USA, ಯೂನಿವರ್ಸಿಟಿ ಆಫ್ ಇಲಿನಾಯ್ಸ್ ಶಿಕಾಗೋ, ಮತ್ತೆ ಆಸ್ಟ್ರೇಲಿಯಾದಲ್ಲಿ ಒಂದು ಒಲಗಾಂಗ್ ಯೂನಿವರ್ಸಿಟಿ, ಇಂಥ ಫಾರಿನ್ ಯೂನಿವರ್ಸಿಟೀಸ್ ಒಟ್ಟಿಗೆ we are in talks to develop joint programs. Dr. Mudithayam, I want to add to this. Good track record to work on the twinning programs, joint programs and dual degree programs. So ಇದಕ್ಕೆ ಪ್ರೊವಿಷನ್ ಮಾಡಿ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ರೆಗ್ಯುಲೇಷನ್ ಕೂಡ ಬಂದಿದೆ. ಇದರ ಪ್ರಕಾರನೇ ನಿಟ್ಟೆ ಯೂನಿವರ್ಸಿಟಿ ಆಲ್ರೆಡಿ 27 ಯೂನಿವರ್ಸಿಟಿಗಳ ಜೊತೆ MOU ಮಾಡಿಕೊಂಡಿದೆ. ಆದರೆ ಈ ಹೆಚ್ಚಿನ MOUಗಳು ಇಷ್ಟವರೆಗೆ ಇದು ರಿಸರ್ಚ್ ರೀತಿಯ ಕೊಲಾಬರೇಷನ್ ಆಗಿತ್ತು. ಈಗ ನಾವೇನ್ ಮಾಡ್ತಾ ಇದ್ದೇವೆ, ಹೊಸ NEPಯ ಈ ಪ್ರೊವಿಷನ್ ಪ್ರಕಾರ ನಾವೀಗ ಟ್ವಿನ್ನಿಂಗ್ ಪ್ರೋಗ್ರಾಮ್, ಜಾಯಿಂಟ್ ಪ್ರೋಗ್ರಾಮ್ ಮತ್ತು ಡ್ಯುಯಲ್ ಡಿಗ್ರಿ ಕೂಡ ಮಾಡ್ತಾ ಇದ್ದೇವೆ. ಫಾರ್ ಇನ್ಸ್ಟೆನ್ಸ್ ಈಗ ಡಾಕ್ಟರ್ ಹರ್ಷ ಅವರು ಹೇಳಿದಂಗೆ ಪೆನ್ ಸ್ಟೇಟ್ ಜೊತೆ ಈಗ ಅವರು ನಮ್ಮ ಜೊತೆ ಇದ್ದಾರೆ, ಇವತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಇದ್ರು. ಅವ್ರ ಜೊತೆ ನಾವು 2+2 ಇಂಜಿನಿಯರಿಂಗ್ ಪ್ರೋಗ್ರಾಮ್, ಅಂದ್ರೆ 2 ವರ್ಷ ಇಲ್ಲಿ ಸ್ಟಡಿ ಮಾಡೋದು, 2 ವರ್ಷ ಅಲ್ಲಿ ಸ್ಟಡಿ ಮಾಡೋದು, ಅವರು ಡಿಗ್ರಿ ಕೊಡುವಂತದ್ದು. ಅದೇ ತರ 2+1+1 ಅಂದ್ರೆ 2 ವರ್ಷ ಇಲ್ಲಿ, 1 ವರ್ಷ ಅಲ್ಲಿ ಹೋಗಿ ಬರೋದು, ಇನ್ನೊಂದು ವರ್ಷ ಪುನಃ ಇಲ್ಲಿ ಸ್ಟಡಿ ಮಾಡ್ತಾರೆ, ಡಿಗ್ರಿ ನಾವೇ ಕೊಡ್ತೇವೆ. ಆಗ ಫಾರಿನ್ ಎಕ್ಸ್ಪೋಜರ್ ಸಿಗುತ್ತೆ. ಇದರ ಮೂಲಕ ಈ ಗ್ಲೋಬಲ್ ವಿಲೇಜ್ ನಲ್ಲಿ
ನಮ್ಮ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಕಾಂಪಿಟೆಂಟ್ ಆಗ್ತಾರೆ. ಮತ್ತು ಈ MOUಗಳ ಮೂಲಕ ಕೆಲವು ಹೊರಗಿನ ಸ್ಟೂಡೆಂಟ್ಸ್ ಕೂಡ ನಮ್ಮಲ್ಲಿ ಬಂದು ಸ್ಟಡಿ ಮಾಡಿ ನಮ್ಮ ದೇಶದ ಬಗ್ಗೆ, ನಮ್ಮ ಇಲ್ಲಿಯ ಕಲ್ಚರ್ ಬಗ್ಗೆ, ಇಲ್ಲಿಯ ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಹೊರಗಡೆ ಹೇಳುವ ಹಾಗೆ ಆಗ್ತದೆ. ಈ ಪ್ರಾಸೆಸ್ ಕೂಡ ನಿಟ್ಟೆ ವಿಶ್ವವಿದ್ಯಾನಿಲಯ ನಮ್ಮ ಆನರಬಲ್ ವೈಸ್ ಚಾನ್ಸಲರ್ ಲೀಡರ್ಶಿಪ್ ಅಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಎಂಜಿನಿಯರಿಂಗ್ ಈಗ ನಾವು ಇಂಜಿನಿಯರಿಂಗ್ ಜೊತೆ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಹೈಯೆಸ್ಟ್ ನಂಬರ್ ಮತ್ತು ಹೈಯೆಸ್ಟ್ ಸ್ಕೋಪ್ ಇರೋದು ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಅಂತ ಈಗ ಜಗತ್ತು ಹೇಳುವ ರೀತಿಯಲ್ಲಿ ಸ್ಟೆಮ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ ಜಗತ್ತಿನಾದ್ಯಂತ. ಈ ಸ್ಟೆಮ್ ಪ್ರೋಗ್ರಾಮ್ಗಳಲ್ಲಿ ಅತಿ ಹೆಚ್ಚು ಸ್ಕೋಪ್ ಇರುವಂತದ್ದು. ವೆರಸ್ ಮೆಡಿಕಲ್ ಮತ್ತು ಡೆಂಟಲ್ ಇಂತಹ ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರಿಂದ ನಾವು ಇದರ ಈ ಗ್ಲೋಬಲೈಸೇಷನ್, ಇಂಟರ್ನ್ಯಾಷನಲೈಸೇಷನ್ ಆಫ್ ನಿಟ್ಟೆ ಈ ಪ್ರಾಸೆಸ್ ಅನ್ನು ನಾವು ಎಂಜಿನಿಯರಿಂಗ್ ಮೂಲಕ ನಾವು ಪ್ರಾರಂಭ ಮಾಡಿ, ಎಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್